ಮಲೆನಾಡಿನಲ್ಲಿ ಮಾರ್ನಿಮಿ ಎಂದಾಗಲೆಲ್ಲ ನೆನಪಿಗೆ ಬರುವುದು ವೇಷಗಳು. ಮಾರ್ನಿಮಿಗೆ ಮನೆಯಂಗಳಕ್ಕೆ ಬರುವ ಹುಲಿ, ಸಿಂಹ, ಕರಡಿ ವೇಷಗಳ ಕುಣಿತವನ್ನು ನೋಡುವುದೇ ಚೆಂದ. ಆಧುನಿಕತೆಯ ಈ ಕಾಲಘಟ್ಟದಲ್ಲೂ ದಸರಾ ಸಮಯದಲ್ಲಿ ಸಿಂಹ, ಕರಡಿ, ಹುಲಿ ವೇಷಗಳನ್ನು ಹಾಕಿಕೊಂಡು ಮನೆ ಮನೆಗೆ ತೆರಳಿ ಕುಣಿದು ಜನರನ್ನು ರಂಜಿಸುವ ತಂಡಗಳು ಇಂದಿಗೂ ಇವೆ. ಇಂದಿನ ಕಾಲದಲ್ಲಿ ಹುಲಿ ವೇಷಗಳಿಗೆ ಆಧುನಿಕತೆಯ ಟಚಪ್ ಬಂದಿದ್ದರೂ ಹಳೆಯ ಕಾಲದ ಸಾಂಪ್ರದಾಯಿಕ ಹುಲಿ, ಕರಡಿ ವೇಷಗಳ ಕುಣಿತವನ್ನು ನೋಡುವುದೇ ಚಂದ. ಅಂದಿನ ಕಾಲದಲ್ಲಿ ಬೇಕಾಬಿಟ್ಟಿಯಾಗಿ ವೇಷ ಹಾಕುತ್ತಿರಲಿಲ್ಲ. ಅಲ್ಲೊಂದು ಭಕ್ತಿ ಇತ್ತು. ವೇಷ ಹಾಕುವ ಮೊದಲು ಹಿರಿಯರ ಕಾಲು ಹಿಡಿದು ಗ್ರಾಮದೇವರು, ದೈವಗಳಲ್ಲಿ ಹರಕೆ ಮಾಡಿಕೊಂಡು ವೇಷ ಹಾಕುತ್ತಾರೆ. ದಸರಾದ 10 ದಿನಗಳಲ್ಲಿ ಕೆಲವು ಮಂದಿ 4-5 ದಿನಗಳ ವೇಷ ಹಾಕಿದರೆ ಇನ್ನು ಕೆಲವರು 10 ದಿನಗಳ ಕಾಲವೂ ವೇಷ ಹಾಕುತ್ತಾರೆ. ಗ್ರಾಮದ ದೇವಸ್ಥಾನ, ದೈವಸ್ಥಾನಗಳಿಗೆ ಅಲ್ಲಿ ಹರಕೆ ಒಪ್ಪಿಸಿದ ಬಳಿಕ ವೇಷ ಕಳಚುತ್ತಾರೆ. ಕೆಲವರು ತಮಗೆ ಬಂದ ಸಂಕಷ್ಟ ಪರಿಹಾರಕ್ಕೂ ಹರಕೆಯ ರೂಪದಲ್ಲಿ ವೇಷ ಹಾಕುತ್ತಾರೆ. ಸಂಕರ ಬಿಜಲ ಎಂಗ್ಲ ತಂಡುಡು ಹಲೋ ಎಂಗ್ಲ ತಂಡುಡು ಎಂಗ್ಲು 7 ಜನ ಉಳ್ಳು. ಜೋಕಾರ್ ಅಂತ ಪಂಪನ ಇತ್ತನೇ ಸೋಕವು ಕರಡಿ ಹಿಡಿದು ತುಂಬು ಜೋಕಾರ್ ಇತ್ತನೇ ಸಂತೋಷತ್ತ. ಅವು ಜೋಕಾರ್ ಪೋಯಿನಾತ ಟೇಸ್ಟ್ ಒವುಲಜ್ಜಿ ಪಿಲಿಯಸದ ಬಗ್ಗೆ ಪಂಪನ ಪೈಂಟ್ ತವೆ ಬಗ್ಗೆ ಅವು ಪೈಂಟ್ ರೈಸ್ ಆಗ್ತದೆ. ನಮ್ಮ ತೆಂಕಲ್ನ ಮಂದಂಟ ಜವರಿತ ಒಂದತ್ತ ಜವರಿ ಪಾಡ್ತ ಪೈಂಟ್ ಪಾಡ್ನ ವೇಷ. ಇಂತಹ ಒಂದು ಸಾಂಪ್ರದಾಯಿಕ ಕರಡಿ ವೇಷವನ್ನು ಕಳೆದ 15 ವರ್ಷಗಳಿಂದ ಹಾಕಿಕೊಂಡು ಬಂದವರು ಒಳಮುಗ್ರು ಗ್ರಾಮದ ಶಂಕರ ಮತ್ತು ತಂಡದವರು. ಇವರು ಮೊದಲ ವರ್ಷ ಸಿಂಹವೇಷ ಹಾಕಿದ್ದರು. ಆ ಬಳಿಕ ಕರಡಿ ವೇಷವನ್ನು ಹಾಕಿಕೊಂಡು ಬಂದಿದ್ದಾರೆ. ಗ್ರಾಮದ ಎಲ್ಲ ಮನೆಗಳಿಗೆ ತೆರಳಿ ಮನೆಯಂಗಳದಲ್ಲಿ ಕುಣಿದು ಮನೆಯವರನ್ನು ರಂಜಿಸುವ ಮೂಲಕ ಅವರು ಕೊಟ್ಟ ಹಣ ಪಡೆದುಕೊಂಡು ದಸರಾದ ಕೊನೆಯ ದಿನ ಹತ್ತಿರದ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಹರಕೆ ಒಪ್ಪಿಸಿ ವೇಷ ಕಳಚುತ್ತಾರೆ. ಇವರ ತಂಡದಲ್ಲಿ ಒಟ್ಟು 7 ಮಂದಿ ಇದ್ದು ಅದರಲ್ಲಿ ಒಬ್ಬ ಕರಡಿ ವೇಷಧಾರಿಯಾಗಿದ್ದಾರೆ, ಇನ್ನೊಬ್ಬ ಜೋಕರ್ ಆಗಿರುತ್ತಾನೆ, 3 ತಾಸೆ ಬಡಿಯುವವರು ಇರುತ್ತಾರೆ. ಒಟ್ಟಿನಲ್ಲಿ ಹಳೆಯ ಸಾಂಪ್ರದಾಯಿಕ ಕರಡಿ ವೇಷವನ್ನು ಇಂದಿಗೂ ಉಳಿಸಿಕೊಂಡು ಬಂದು ಜನರನ್ನು ದಸರಾದ ಸಮಯದಲ್ಲಿ ರಂಜಿಸುತ್ತಿರುವ ಶಂಕರ ಮತ್ತು ಬಳಗದ ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗಿದೆ. 𝐶𝐶 ಸುದ್ದಿ ನ್ಯೂಸ್, ಕುಂಬ್ರಾ. Navrathan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navrathan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.